ಮುಂಬಯಿಯ ಬಂಟರ ಸಂಘದ ಆವರಣದಲ್ಲಿರುವ ಶ್ರೀ ವಿಷ್ಣುಮೂರ್ತಿ ದೇವರಿಗೆ ಭಕ್ತರಿಂದ ಸೇವಾ ರೂಪದಲ್ಲಿ ಸುವರ್ಣ ಪುಷ್ಪಹಾರದ ಸಮರ್ಪಣಾ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಮುಂಬೈ ಬಂಟರ ಸಂಘದ ಆವರಣದಲ್ಲಿರುವ ಶ್ರೀ ವಿಷ್ಣುಮೂರ್ತಿ ದೇವರಿಗೆ ಭಕ್ತರಿಂದ ಸೇವಾ ರೂಪದಲ್ಲಿ ಸುವರ್ಣ ಪುಷ್ಪಹಾರದ ಸಮರ್ಪಣೆಯು ಜನವರಿ 17ರಂದು ಬಂಟರ ಸಂಘದ ಅಧ್ಯಕ್ಷ ಪದ್ಮನಾಭ ಎಸ್ ಪಯ್ಯಡೆ ಮತ್ತು ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಜ್ಞಾನಮಂದಿರ ಸಮಿತಿಯ ಕಾರ್ಯಾಧ್ಯಕ್ಷ ರವೀಂದ್ರನಾಥ್ ಮಹಾಬಲ ಭಂಡಾರಿಯವರ ಯಜಮಾನಿಕೆಯಲ್ಲಿ ಬ್ರಹ್ಮಶ್ರೀ ಕೆಯ್ಯೂರು ನಂದತಂತ್ರಿಯವರ ಮಾರ್ಗದರ್ಶನ ಹಾಗೂ ದೇವಸ್ಥಾನದ ಪ್ರಧಾನ ಅರ್ಚಕ ವಿದ್ವಾನ್ ಅರವಿಂದ ಬನ್ನಿಂತಾಯ ಅವರ ಪೌರೋಹಿತ್ಯದಲ್ಲಿ ನಡೆಯಿತು. ಬೆಳಗ್ಗೆ ಗಣಹೋಮ, ಕಲಶಾಭಿಷೇಕ, ನಾಗತಂಬಿಲ ಮುಂತಾದ ಧಾರ್ಮಿಕ ಕಾರ್ಯಗಳು, ಮಧ್ಯಾಹ್ನದ ನಂತರ ಭಜನೆ, ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಿತು. ಸಂಜೆ ಶ್ರೀ ವಿಷ್ಣುಮೂರ್ತಿ ದೇವರಿಗೆ ಬಂಗಾರದ ಪುಷ್ಪಹಾರವನ್ನು ಸಮರ್ಪಿಸಲಾಯಿತು. ಆ ಬಳಿಕ ರಂಗಪೂಜೆ, ಅನ್ನ ಸಂತರ್ಪಣೆ ನೆರವೇರಿತು. ಪೂಜೆಯಲ್ಲಿ ಬಂಟರ ಸಂಘದ ಉಪಾಧ್ಯಕ್ಷ ಚಂದ್ರಹಾಸ್ ಶೆಟ್ಟಿ, ಕಾರ್ಯದರ್ಶಿ ಸಿಎ ಸಂಜೀವ ಶೆಟ್ಟಿ, ಜೊತೆ ಕಾರ್ಯದರ್ಶಿ ಮಹೇಶ್ ಶೆಟ್ಟಿ, ಜೊತೆ ಕೋಶಾಧಿಕಾರಿ ಗುಣಪಾಲ್ ಶೆಟ್ಟಿ ಐಕಳ, ಜ್ಞಾನಮಂದಿರ ಸಮಿತಿಯ ಪದಾಧಿಕಾರಿಗಳು, ವಿವಿಧ ಪ್ರಾದೇಶಿಕ ಸಮಿತಿಗಳ ಪದಾಧಿಕಾರಿಗಳು, ಸಂಘದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ರಂಜಿನಿ ಸುಧಾಕರ್ ಹೆಗ್ಡೆ ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಚಿನ್ನದ ಪುಷ್ಪಹಾರಕ್ಕೆ ಸಹಾಯ ನೀಡಿದ ದಾನಿಗಳಾದ ರಂಜಿನಿ ಸುಧಾಕರ್ ಹೆಗ್ಡೆ, ರವೀಂದ್ರನಾಥ್ ಭಂಡಾರಿ ಮತ್ತು ಪರಿವಾರ, ಕೃಷ್ಣ ವಿ ಶೆಟ್ಟಿ, ಸುಕುಮಾರ್ ಶೆಟ್ಟಿ, ಜಗನ್ನಾಥ್ ಎನ್ ರೈ, ಚಂದ್ರಹಾಸ್ ರೈ ಬೊಳ್ನಾಡುಗುತ್ತು, ರತ್ನಾಕರ್ ಶೆಟ್ಟಿ ಮುಣ್ಕೂರು, ಲತಾ ಜಯರಾಮ್ ಶೆಟ್ಟಿ, ಚಿತ್ರಾ ಆರ್ ಶೆಟ್ಟಿ, ರತ್ನಾ ಪಿ ಶೆಟ್ಟಿ, ಮನೋರಮಾ ಎನ್ ಪಿ ಶೆಟ್ಟಿ, ಹರೀಶ್ ವಾಸು ಶೆಟ್ಟಿ, ರಘುರಾಮ್ ಶೆಟ್ಟಿ ಅವೆನ್ಯೂ, ಅಪ್ಪಣ್ಣ ಶೆಟ್ಟಿ ಪಾವೆ ಇವರೆಲ್ಲರಿಗೂ ದೇವರ ಪ್ರಸಾದವನ್ನ ನೀಡಲಾಯಿತು. ಜ್ಞಾನಮಂದಿರ ಸಮಿತಿಯ ಕಾರ್ಯಾಧ್ಯಕ್ಷ ರವೀಂದ್ರನಾಥ್ ಎಂ ಭಂಡಾರಿಯವರು 3 ವರ್ಷದ ಕಾಲಾವಧಿಯಲ್ಲಿ ವಿವಿಧ ಯೋಜನೆಗಳನ್ನು ಯಶಸ್ವಿಯಾಗಿ ನಡೆಸಿ ದೇವಸ್ಥಾನದ ಹೊರ ಆವರಣದಲ್ಲಿ ಕಿರು ಸಭಾಂಗಣವನ್ನು ನಿರ್ಮಿಸಿದ್ದು ಸಂಘದ ಅಧ್ಯಕ್ಷ ಪದ್ಮನಾಭ ಎಸ್ ಪಯ್ಯಡೆ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಎಂ ಭಂಡಾರಿಯವರು ಸರ್ವರಿಗೂ ಕೃತಜ್ಞತೆಯನ್ನ ಸಲ್ಲಿಸುತ್ತಾ 3 ವರ್ಷದ ಕಾಲಾವಧಿಯಲ್ಲಿ ಜ್ಞಾನಮಂದಿರದ ಸೇವೆ ಮಾಡಲು ಅವಕಾಶ ನೀಡಿದ ಬಂಟರ ಸಂಘದ ಪದಾಧಿಕಾರಿಗಳಿಗೂ ಸರ್ವ ಸದಸ್ಯರುಗಳಿಗೂ ದಾನಿಗಳಿಗೂ ಹೃತ್ಪೂರ್ವಕ ಕೃತಜ್ಞತೆಯನ್ನ ಅರ್ಪಿಸಿದರು. ದಿನೇಶ್ ಕುಲಾಲ್ ಬೊಕ್ಕಪಟ್ನ ವಿ4 ನ್ಯೂಸ್, ಮುಂಬೈ.